ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ ಶೀಲಾ ಕುಂದರ್ ಇತ ವಾರ್ತೆ ದೇವರ ಕುಡ್ಲ ಬೆಂಗಳೂರು ರಾಷ್ಟ್ರೀಯ ರಾಜಮಾರ್ಗದ ಬ್ರಹ್ಮರಕೂಟ್ಲು ಟೋಲ್ಗೇಟ್ ಕಾನೂನು ಬೊಕ ನಿಯಮಗೂ ಇರೋದ ಒಂದು ಸುಲಿಗೆದ ಕೇಂದ್ರ ಇಂದಿನ ದೆಪ್ಪಾವಡೊಂದು ಅಂಗಾರ ನಡತಿನ ಸಾಮೂಹಿಕ ಧರಣಿಡ್ ರಾಜ್ಯದ ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ಒತ್ತಾಯ ಮಲ್ದೆರ್. ಕುಡ್ಲ ಬೆಂಗಳೂರು ರಾಷ್ಟ್ರೀಯ ರಾಜಮಾರ್ಗದ ಬ್ರಹ್ಮರಕೂಟ್ಲು ಟೋಲ್ಗೇಟ್ ಮುಚ್ಚರೆ ಒತ್ತಾಯ ಮಲ್ತದ ಸಮಾನ ಮನಸ್ಸದ ಸಂಘಟನೆಲಿನ ಜತೆ ಸಿರಿಗೆಡ ಅಂಗಾರೆ ಸಾಮೂಹಿಕ ಧರಣಿ ನಡೆತಂಡ ರಾಜ್ಯದ ದುಂಬುದ ಮಂತ್ರಿ ಬಿ ರಮಾನಾಥ್ ರೈ ಧರಣಿಗೆ ದುಂಬಾಳ್ತ ವಹಿಸದು ಪಾತಿಡ್ದು ಈ ಟೋಲ್ಗೇಟ್ ನಿಯಮ ಬೊಕ ಕಾನೂನಿಗೆ ಇರೋದ ಒಂದು ಸುಲಿಗೆದ ಕೇಂದ್ರ ಇಂದಿನ ದೆಪ್ಪನಡೆ ಮುಟ ಮನಿಪಂದೆ ಕೊಲ್ಲಾಯ ಅಂದ ಪಂಡಿರ ಟೋಲ್ಗೇಟ್ ದೆಪ್ಪಾಯರ ಒತ್ತಾಯ ಮಲ್ತದ ನನ್ನಲ ಪಾಕ ಸಟ್ಟಿ ಬೇತೆ ಬೇತೆ ನಮೂನೆಡು ಪರಂಬಾಟ ಮಲ್ಪಡ ಐನ ಅಗತ್ಯ ಬರು ಅವು ತಿಂಗಳಾವಡು ವರ್ಷ ಅವಡು ಮಾತಾರೀತಿದ ಪರಂಬಾಟಗೂ ತಯಾರಾದುಲ್ಲ ಅಂಚಿನ ಪುಡ್ತುಡು ಮಾತಿರ್ಲ ಸಾಕಾರ ಕೊರಡೊಂದು ರಮಾನಾಥ್ ರೈ ಭಿನ್ನೈತುಂಡೆರ ಟೋಲ್ಗೇಟ್ ಇರುವುದಿ ಪರಂಬಾಟ ಸಮಿತಿದ ನಾಯಕಿ ಮುನೀರ್ ಕಾಟಿಪಳ್ಳ ಪಾತಿಡ್ದು 23 ವರ್ಷಲೆಡ್ದು ಸುಂಕ ದೆತನೊಂದಿತ್ತಂಡಲ ಯೋಜನೆಗೆ ಪಾಡ್ದಿನ ಕಾಸನ್ನ ನಲಾಭ ಇದ್ದಜಿ ಪಂಡ ದಾನೆ ಅರ್ಥ ಕಾಸು ಹೊಡಿಕೊಂಡು ಏರ್ತಿಂದಿರಂದು ಪ್ರಶ್ನೆ ಪಾಡ್ನ 6 ಜನಕ್ಲಿನ ಅಭಿಪ್ರಾಯ ಪಿಂದೊನೆಯರಲ ರಾಜಮಾರ್ಗ ಪ್ರಾಧಿಕಾರಗೂ ಸೌಜನ್ಯ ಇಜ್ಜಿಂದು ದುರಿಯರ ಕಾಂಗ್ರೆಸ್ ಎಸ್ಡಿಪಿಐ ಜೆಡಿಎಸ್ ಬೊಕ ಕಮ್ಯುನಿಸ್ಟ್ ಪಕ್ಷದ ನಾಯಕರ ಕಾರ್ಯಕರ್ತರ ಧರಣಿ ಪ್ರತಿಭಟನೆ ನಡೆಯುತ್ತಾರೆ. ನಮಗೆ ಬ್ರಹ್ಮರಕೂಟ್ಲು ಟೋಲ್ಗೇಟ್ ಅನ್ನ ಕಡಾಖಂಡಿತವಾಗಿ ತೆರವು ಮಾಡಬೇಕಾದ್ದು ಅದು ನ್ಯಾಯಯುತವಾದ ನಮ್ಮ ಬೇಡಿಕೆ, ನಮ್ಮ ಹೋರಾಟ ಅದು ಖಂಡಿತವಾಗಿ ಪೂರ್ಣ ಪ್ರಮಾಣದಲ್ಲಿ ಅದು ನ್ಯಾಯಯುತವಾದ ಹೋರಾಟ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೇನೆ. ನಮ್ಮ ಬೇಡಿಕೆ ಅದು ನಮಗೆ ಈ ಒಂದು ಟೋಲ್ ತೆರವು ಆಗುವ ಪ್ರಯತ್ನದಲ್ಲಿ ನಾವು ಇನ್ನೂ ಹೋರಾಟವನ್ನು ಮಾಡತಕ್ಕಂಥ ಸಂದರ್ಭ ಬರ್ಬೋದು. ನಾವು ತಿಂಗಳಾಗ್ಲಿ ವರ್ಷಗಳಾಗ್ಲಿ ಆ ನಿರಂತರವಾದ ಹೋರಾಟಕ್ಕೆ ನಾವು ಅಣಿಯಾಗ್ತೀವಿ. ಯಾವುದೇ ಕಾರಣಕ್ಕೂ ನಿಮ್ಮ ಈ ನೆಪಗಳನ್ನು ಒಪ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ಮೇಲೆ ಕೊನೆಗೂ ಅದನ್ನು ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಯ್ತು. ಅದರಿಂದಾಗಿ ನಾಲ್ಕು ಟೋಲ್ಗೇಟ್ ಇದ್ದದ್ದು ಈಗ 3 ಟೋಲ್ಗೇಟ್ಗಳಿದೆ ಜಿಲ್ಲೆಯಲ್ಲಿ. 3 ಬ್ರಹ್ಮರಕೂಟ್ಲು ಟೋಲ್ಗೇಟ್ ಅನ್ನು ಉಳಿಸ್ತೀವಿ, ಕೋಲಾರ್ನಲ್ಲೂ ಪಣಕಜೆಯಲ್ಲಿ ಕೂಡ ಸುಲಿಗೆ ಮಾಡ್ತೀವಿ ಅಂತ ಅವರ ನಿರ್ಧಾರ. ಇವತ್ತು ಈ ಹೋರಾಟ ಆರಂಭ ಆಗಿದೆ. ನಾನು ಆರಂಭದಲ್ಲೇ ಜಿಲ್ಲೆಯ ಜನಪ್ರತಿನಿಧಿಗಳ ಹತ್ರ ಒಂದು ವಿನಂತಿಯನ್ನ ಮಾಡ್ತೀನಿ. ನಮ್ಮ ಜಿಲ್ಲೆಯ ಜನರ ನೆನಪಿನಲ್ಲಿ ಒಂದು ಹೆದ್ದಾರಿ ಪ್ರಾಧಿಕಾರ ಅಹವಾಲು ಸಭೆ ಕರೆದಿರುವಂತಹ ಒಂದು ನೆನಪೇ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಜಿಲ್ಲೆಯಲ್ಲಿ ಕಳೆದ 20 ವರ್ಷಗಳಿಂದ ಹೆದ್ದಾರಿಗಳ ಅಭಿವೃದ್ಧಿ ನಡೀತಾ ಇದೆ. 20 ಅಲ್ಲ, ಒಂದು 30 ವರ್ಷ ಆಯ್ತು. ಈ ಟೋಲ್ಗೇಟ್ಗೆ ಒಂದು 23 ವರ್ಷ ಆಯ್ತು. ಅಲ್ಲಿಂದ ಇಲ್ಲಿಯವರೆಗೆ ಒಂದು ಅಹವಾಲು ಸಭೆಯನ್ನ ಹೆದ್ದಾರಿ ಪ್ರಾಧಿಕಾರ ನಡೆಸಿದೆ. ಆರ್ಎಸ್ಎಸ್ ಬೊಕ ಬಿಜೆಪಿದ ಹಿರಿಯ ನಾಯಕರು ಸತೀಶ್ ಪ್ರಭು ಅಂಗಾರಕಾಂಡೆ ಕುಡ್ಲಾಡ್ತಿರ್ನ ಬೇಜಾರ್ದ ಸಂಗತಿ ನಡೆತದಂಡ ಬ್ರೈನ್ ಹ್ಯಾಮರೇಜ್ ಆದ ಕರಿದುಪೋಯಿನ ಸತೀಶ್ ಪ್ರಭು ಕಾಸ್ಟ್ರೀಟ್ ವೆಂಕಟರಮಣ ದೇವಸ್ಥಾನದ ಟ್ರಸ್ಟ್ ಇಲಾದಿತ್ತರ. ಕುಡ್ಲದ ಹಿರಿಯ ಆರ್ಎಸ್ಎಸ್ ಬೊಕ ಬಿಜೆಪಿ ನಾಯಕರಾದಿತ್ತಿನ ಸತೀಶ್ ಪ್ರಭು ಅಂಗಾರ ಕುಡ್ಲಾಡ್ತೀರಿಯರ ಕಾಂಡೆ ಬ್ರೈನ್ ಹ್ಯಾಮರೇಜ್ ಆಯ್ನಾರೇನು ಕುಡ್ಲದ ಖಾಸಗಿ ಆಸ್ಪತ್ರೆಗೆ ಸೇರ್ಸಾದಿತ್ಯರ. ಅವಳು ಮಧ್ಯಾಹ್ನ ಕರೆದುಪೋಯರ. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ಮಾಹಿತಿದಾರರಾದ ಕಾರ್ಯೋಡಿತ್ತಿನ ಸತೀಶ್ ಪ್ರಭು ಕುಡ್ಲ ಕಾಸ್ಟ್ರೀಟ್ ಶ್ರೀ ವೆಂಕಟರಮಣ ದೇವಸ್ಥಾನದ ಟ್ರಸ್ಟಿಲ ಆದಿತ್ಯರ. ಸಂಘನಿಕೇತನೋಡು ಕೇಶವ ಸ್ಮೃತಿ ಸಂವರ್ಧನ ಸಮಿತಿದ ನಿಲೆಟ್ಟು ನಡಪುನ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮಡು ಎಡೇನ ಕೆಲಸ ಮಲ್ತೊಂದು ಮಾರ್ಗದರ್ಶಕರಾದಿತ್ಯರ. ಜಿಲ್ಲೆಡ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನು ಕಟ್ಟದ ಬುಲೆಪಾಯಿ ನಕ್ಲೆಡ್ ಸತೀಶ್ ಪ್ರಭು ಒರಿ ಮಲ್ಲ ನಾಯಕಿ ಆದಿತ್ಯರ. ಕೃಷಿ ಸಾಲ ಬೊಕ ಪಿರಕಟ್ಟುನ ವಿಚಾರಡು ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆ ದೇಶಡೆ ಮಿತ್ತ ಸ್ಥಾನಡುಂಡು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೆರ. ಕುಡ್ಲದ ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಬೋಳೂರು ಶಾಖೆದ ಸ್ವಂತ ಕಟ್ಟೋಣ ಬೊಕ ಮುಖ್ಯ ಸಭಾಭವನ ಉದಿಪನ ಮಲ್ತದ 6 ಪಾತಿರಿಯರ. ಕುಡ್ಲದ ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ದ ಐನ್ ಬೋಳೂರು ಶಾಖೆದ ಹೊಸ ಆಫೀಸ್ ಕಟ್ಟುನ ಬೊಕ ಮುಖ್ಯ ಸಭಾಭವನ ಉದಿಪನಲೇಸ ಬೋಳೂರು ಸುಲ್ತಾನ ಬತ್ತಿರೆಡ್ ನಡತಂಡ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕಾರ್ಯರ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ದ ಆಫೀಸ್ ಕಟ್ಟೋಣ ಬೊಕ ಮುಖ್ಯ ಸಭಾಭವನ ಉದಿಪನ ಮಲ್ತೆರ. ರಾಜೇಂದ್ರ ಕುಮಾರ್ ಪಾಟ್ಯಡ್ದ ಕೃಷಿ ಸಾಲ ಬೊಕ ಪಿರಕಟ್ಟುನ ವಿಚಾರಡು ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆ ದೇಶಡೆ ಮಿತ್ತ ಸ್ಥಾನಡುಂಡು ಸಾಲ ತಿಕ್ಕಂದೆ ರೈತರ ಕಷ್ಟಡು ಬೂರ್ನ ಸ್ಥಿತಿಯೇ ಇಜ್ಜಿಂದು ಪಂಡೆರ. ಶಾಸಕರು ಡಾಕ್ಟರ್ ವೈ ಭರತ್ ಶೆಟ್ಟಿ ಬ್ಯಾಂಕ್ದ ಕಂಪ್ಯೂಟರ್ಗೆ ಚಾಲನೆ ಕೊರಿಯರು.
ಕಾವೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಗುರ್ಕಾರ್ಯರ ಎ ಲೋಕೇಶ್ ಭಂಡಾರಿ ಸುರುತ್ತ ಪಾತಿರ ಪಂಡ್ಯರ ದುಂಬುದ ಮಂತ್ರಿ ಬಿ ನಾಗರಾಜ್ ಶೆಟ್ಟಿ ಎಡ್ಡೆಪ್ಪು ಬೈಕ್ಯರ ಬ್ಯಾಂಕ್ದ ನಿಲೆಟ್ ರಾಜೇಂದ್ರ ಕುಮಾರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಕಟೋನೆಕ್ ಸಾಕರ ಕೊರ್ನ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಯಜಮಾನಿರ ಸುಧಾಕರ ಶೆಟ್ಟರಿಗೆ ಮರ್ಯಾದೆ ಮಲ್ತೆರ ನಿರ್ದೇಶಕರ ಸುಮಂತರಾವ್ ಬೋಳೂರು ಜಾರಂದಯ ದೇವಸ್ಥಾನದ ಗುರ್ಕಾರ್ಯರ ಬಲರಾಜ ಸಿಕೋಟ್ಯಾನ್ ಮಲ್ಲಬೇನರಾದಿತ್ಯರ ಬ್ಯಾಂಕದ ದುಂಬುದ ಗುರ್ಕಾರ್ಯರ ಭಾಸ್ಕರ ಕೊಂಡೆ ತುಕಾರಾಮ ಸನಿಲ ಲೇಸಡಿತ್ಯರ. ಇಡೀ ದಿನ ಬ್ಯಾಂಕಲ್ಲಿ ಕೂತ್ಕೊಂಡು ಆ ಬ್ಯಾಂಕಿನ ಬಗ್ಗೆ ಆಗು ಹೋಗುಗಳ ಬಗ್ಗೆ ಭಾಳ ಗಮನವನ್ನು ಕೊಟ್ಟಂಥ ಒಂದು ವ್ಯಕ್ತಿ. ನಾವು ಯಾರಾದರೂ ಫೋನ್ ಮಾಡಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಹೇಳಿದರೂ ಸಹ ಅಥವಾ ದೊಡ್ಡ ದೊಡ್ಡ ಕೆಲಸ ಹೇಳಿದರೂ ಸಹ ಯಾವತ್ತೂ ಸಹ ಆಗೋದಿಲ್ಲ ಅಂತ ಹೇಳಲಿಲ್ಲ. ಏನಾದರೂ ಅಷ್ಟು ಕಷ್ಟ ಆದರೆ ಮನೆಗೆ ಬಂದು ಕೂತ್ಕೊಂಡು ಅದನ್ನು ಚರ್ಚೆ ಮಾಡಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಒಂದು ವ್ಯಕ್ತಿತ್ವ ಅವರಲ್ಲಿತ್ತು. ಬಹುಶಃ ಈಗಿನ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಬ್ಯಾಂಕಿನ ನಿರ್ದೇಶಕ ವರ್ಗದವರು ಯಾರಿದ್ದಾರೆ ಅವರಿಗೆ ಅವರು ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ. ಬ್ಯಾಂಕನ್ನು ಈ ರೀತಿ ನಡೆಸಿದರೆ ಒಳ್ಳೆಯದು ಅನ್ನುವಂಥ ಮೇಲ್ಪಂಕ್ತಿ ಹಾಕಿಕೊಟ್ಟಂಥ ವ್ಯಕ್ತಿ. ಅವರು ಹಾಕಿದ ದಾರಿಯಲ್ಲೇ ಇವರು ಸಹ ಮುಂದೆ ಹೋಗ್ತಾ ಇದ್ದಾರೆ ಅನ್ನೋದು ಸಂತೋಷದ ವಿಷಯ. ಏನು ಅಧ್ಯಕ್ಷತೆ ತೊಂದಾಗಲ ಹೆಂಗೆ ಸುರುಟು ಪೋಣು ಅಂತ ಬಂತೀರಿ ಯಾನುಲ್ಲೆ ಈ ಪೋಡಿಚ್ಚಿ ನಿನ್ನ ಬಿರಾಡು ಏಪಲೆ ಯಾನುಲ್ಲೆ ಬುರ್ದು ಪಾಡಿಚ್ಚಿ ಇಂದು ಒವ್ವೇ ಒಂಜಿ ಕಾರ್ಯಕ್ರಮ ಅನ್ನಲ್ಲ ಅರ್ನ ಸುರುತ್ತ ಸಹಾಯದಾನ ನಂಗೆ ಕಾವೂರು ವ್ಯವಸಾಯ ಬ್ಯಾಂಕ್ ಮಲ್ಲ ದಾನವನ್ನು ಕೋರೊಂದು ಬೈದಿನಾರು ಒಟ್ಟು ರೀತಿಗಳ ನಂಗೆ ಕಮ್ಮಿ ಮಂದಿಗೆ ಸಹಕಾರ ರತ್ನ ಸಹಕಾರಿ ಭೀಷ್ಮೇಂದ್ರ ಪಣೋಲಿ ಸಹಕಾರಿ ರತ್ನೇಂದ್ರ ಪಣೋಲಿ ನನ್ನ ದೇಶದ ಒಂಜಿ ಪದ್ಮಭೂಷಣ ಅರೆಗಳ ಪ್ರಶಸ್ತಿಲ ತಿಕ್ಕೊಡು ಎಂಗಳ ದೇವರ ಕಲಕಾಡಿನ ಎನ್ನ ಪ್ರಾರ್ಥನೆ ಅಂಚಾದು ಪಣಗ ಓ ರೀತಿಯಲ್ಲಿ ಎಂಕ್ಲೇನೆ ಬುರ್ದು ಪಾರ್ಜಿರು ಕಾವೂರು ವ್ಯವಸಾಯ ಬ್ಯಾಂಕ್ ಎಪ್ಪಗಳ ಮುಂಚೂಣಿಯಾದ ಎಂಕ್ಲೆ ಸಹಾಯ ಮಂತೊಂದು ಬೈದಿರು. ಸುಮಾರು 29 ವರ್ಷಗಳಿಂದ ಕೃಷಿ ಸಾಲ 100ಕ್ಕೆ 100ರಷ್ಟು ಮರುಪಾವತಿ, ನಾನು ವಸೂಲಾತಿ ಅನ್ನುವಂಥ ಶಬ್ದ ಉಪಯೋಗ ಮಾಡೋದಿಲ್ಲ, 100ಕ್ಕೆ 100ರಷ್ಟು ಕೃಷಿ ಸಾಲ ಮರುಪಾವತಿಯಾದಂಥ ಜಿಲ್ಲೆ ದೇಶದಲ್ಲಿ ಇದ್ದರೆ ಅದು ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಈ ರೀತಿಯಾಗಿ ನಮ್ಮ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ಬೆಳೀತಾ ಇದೆ. ಇವತ್ತು ಕುಡ್ಲಬುಕ ಬೆಂಗಳೂರು ಪುದರ್ಪೊಯಿ ಸೋಲಾರ್ ಆಟೋಮೊಬೈಲ್ ಯಜಮಾನರು ಜೆ ಶಂಕರ್ ವಿಜಯ್ ತೀರ್ದೇರ್ ಆರ್ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಅಭಿವೃದ್ಧಿ ಸಮಿತಿದ ಸದಸ್ಯರಾದ ಸೇವೆ ಸಂದಾದರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಸದಸ್ಯರಾದ ಸೇವೆ ಸಂದಾದಿನಾರ್ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿಯರ್ನ ಶಿಷ್ಯರಾದಿತ್ಯನ ಜೆ ಶಂಕರ್ ವಿಜಯ್ ತೀರಿಯರ್ ಕುಡ್ಲಬಕ ಬೆಂಗಳೂರದ ಪುದರ್ಪೊಯಿ ಸೋಲಾರ್ ಆಟೋಮೊಬೈಲ್ ಸಂಸ್ಥೆದ ಯಜಮಾನರಾದಿತ್ಯನ ಶಂಕರ್ ವಿಜಯ್ ಪಾಪಜನ ಬಡವೆರ್ನ ಸಂಸಾರಲಿಗೆ ಸಾಯಾದ ನರಮಾನ್ಯ ಸೇವೆನೆ ಜನಾರ್ದನ ಸೇವೆ ಎಂದೆನ್ನದು ಬದುಕಿನಾರಾದಿತ್ಯರ ಉದ್ಯಮ ವಲಯಡು ಪ್ರಾಮಾಣಿಕವಾದಿತ್ತೊಂದು ಗೆಲ್ಮೆ ಪಡೆತಿನ ಶಂಕರ್ ಜವನರಿಗೂ ಉಮೇದಾದಿತ್ಯರಂದು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಸಮಿತಿ ಪಣವದ ಗುರ್ಕಾರ್ಯರ ವಕೀಲರಾಯನ ಪದ್ಮರಾಜ್ ಆರ್ ಪೂಜಾರಿ ಪಂತೆರ ಉಬ್ಬಾರಡು ಎಂಚಿನ ಮಲ್ಪನಂದಾಂಡಲ ಸಹಸ್ರಲಿಂಗೇಶ್ವರನ ದಯಬೋಡೊಂದು ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರ ರಾಧಾಕೃಷ್ಣ ನಾಯಕ್ ಪಂತೆರ 5ನೇ ವರ್ಷದ ಉಬ್ಬಾರ್ ಉತ್ಸವ ಉದಿಪನ ಮಲ್ತದ 6 ಪಾತೆರಿಯರು. ಪುತ್ತೂರು ತಾಲೂಕದ ಟೀಮ್ ದಕ್ಷಿಣ ಕಾಶಿ ಉಬ್ಬಾರಿಂದ 5ನೇ ವರ್ಷದ ಉಬ್ಬಾರ್ ಉತ್ಸವ ಬೆಳ್ತಂಗಡಿ ಶಾಸಕರ ಹರೀಶ್ ಪುಂಜ ಮುಖ್ಯ ಪ್ರಾಯೋಜನಡ್ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದ ಕೈತಲು ನಡೆತಂಡ. ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರ ರಾಧಾಕೃಷ್ಣ ನಾಯಕ್ ಉಬ್ಬಾರ್ ಉತ್ಸವ ಉದಿಪನ ಮಲ್ತದ ಪಾತೆಡ್ದು ಉಬ್ಬಾರಡ್ ಓವ್ಯ ಕಾರ್ಯ ಮಲ್ಪಡುಂದಾಂಡ ಸಹಸ್ರಲಿಂಗೇಶ್ವರನ ದಯಬೋಡು ನಿಕ್ಲಿಗ ದೇವರು ಎಡ್ಡೆ ಭವಿಷ್ಯ ಕೊಡ್ತಿರಂದು ಪಂಡಿನ 6 ಸಂಘಟನೆಗೆ ಎಡ್ಡೆ ಬೈಕ್ಯರು. ಇಂದ್ರಪ್ರಸ್ಥ ವಿದ್ಯಾಲಯ ಉಬ್ಬಾರ್ದ ಮುಖ್ಯೋಪಾಧ್ಯಾಯರು ವೀಣಾ ಆರ್ ಪ್ರಸಾದ್ ಪಾತೆಡ್ದು ಜವನಿರು ಕಾರ್ಯಕ್ರಮ ಮಲ್ತದು ಒರಿನ ಪನವನು ಎಡ್ಡೆ ಕಾರ್ಯಗೂ ಗಲಸನು ಪೆರ್ಮೆ ಅವನೊಂದೊಂದು ಪಂಡಿರ. ವೈದ್ಯರು ಡಾಕ್ಟರ್ ರಾಜಾರಾಮ್ ಕಿವಿ ಪಾತೆಡ್ದು ಧಾರ್ಮಿಕ ಆಚರಣೆದ ಒಟ್ಟುಗು ಕಲಾ ಸೇವೆ ಸಮಾಜ ಸೇವೆ ಮಲ್ತೊಂದುಲ್ಯರ. ಟೀಮ್ ದಕ್ಷಿಣ ಕಾಶಿಗೆ ದೇವೇರನ ನಲಾತ್ ಶಕ್ತಿ ದಿಂಜಾವಡಂದು ಎಡ್ಡೆಪು ಬೈಕಿಯರ. ದೇವಸ್ಥಾನದ ಟ್ರಸ್ಟಿ ರಮ್ಯಾ ರಾಜಾರಾಮ್, ವಕೀಲರ ಅನಿಲ್, ಟೀಮ್ ದಕ್ಷಿಣ ಕಾಶಿದ ಮರ್ಯಾದಿ ಗುರ್ಕಾರ್ಯರ ರವಿ, ಗುರ್ಕಾರ್ಯರ ಪ್ರಸನ್ನ ಕುಮಾರ್ ಕಾರ್ಯಕ್ರಮ ಇಟ್ಟಿದ್ದರು. ಈ ಪರಿಸರದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೂ ಈ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವರ ಒಂದು ದಯ ಬೇಕು,
ಅದಿದ್ದರೆ ಮಾತ್ರ ಇಲ್ಲಿ ಏನಾದರೂ ನಡೀತದೆ ಬೆಳಿಗ್ಗೆ. ಉದಾಹರಣೆ ನಾನು ನನ್ನ ವ್ಯವಹಾರ ಕ್ಷೇತ್ರವನ್ನು ಇದೇ ಕ್ಷೇತ್ರದಿಂದ ಆರಂಭ ಮಾಡಿದ್ದೇನೆ. ನನಗೆ ದೇವರು ಇಷ್ಟ ತನಕ ಒಳ್ಳೆಯದು ಮಾಡಿದ್ದಾನೆ. ಆದ್ದರಿಂದ ಅದೇ ರೀತಿ ನೀವೇನೀಗ 6 ವರ್ಷದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀರಿ. ನಿಮಗೆ ಉಜ್ವಲ ಭವಿಷ್ಯವನ್ನು ಈ ಭಗವಂತ ನೀಡಿದ್ದಾನೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಮನುಷ್ಯ ಯಾವುದು ಮಾಡಿದರೂ ಅದಕ್ಕೆ ದೇವರ ಒಂದು ಸಾನ್ನಿಧ್ಯ ಬೇಕಂತೆ, ದೇವರ ದಯ ಬೇಕು, ಗುರು ಹಿರಿಯರ ಆಶೀರ್ವಾದ ಬೇಕು. ಇದನ್ನೆಲ್ಲ ಪಡ್ಕೊಂಡು ನೀವು ಇಲ್ಲಿ ಬಂದವರು ಇದನ್ನು ಇನ್ನೂ ಉತ್ತರವಾಗಿ ಅಭಿವೃದ್ಧಿಪಡಿಸಿ ಏನೆಲ್ಲ ಬೇಕು ಅದಕ್ಕೆ ಸಲಕರಣೆಯನ್ನು ಸೇರಿಸಿಕೊಂಡು ಒಳ್ಳೆ ರೀತಿಯಲ್ಲಿ ನಡೆಸಿ ಈ ದೇವರ ಕೃಪೆಗೆ ಪಾತ್ರರಾಗಬೇಕು. ಅದೇ ರೀತಿ ಈ ಊರಿನ ಜನಗಳಿಗೆ ಒಂದು ವಿಶಿಷ್ಟವಾದ ಒಂದು ವ್ಯವಸ್ಥೆಯನ್ನು ಈ ಊರಿನಲ್ಲಿ ಮಾಡುವಂತೆ ಆಗಲಿ ಅಂತ ಹೇಳಿ ನಾನು ಬೇಡಿಕೊಂಡು ನಿಮಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಎಂದು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಸತತವಾಗಿ 6 ವರ್ಷಗಳಿಂದ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ಯುವಕರು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಸಂಘಟನೆಯಲ್ಲಿ ತೊಡಗಿ ಪ್ರತಿ ವರ್ಷ ವಿಭಿನ್ನವಾದ ಆಲೋಚನೆಯಲ್ಲಿ ತೊಡಗಿಕೊಂಡಿರುವಂಥದ್ದು ಈ ಕಾರ್ಯಕ್ರಮದ ವಿಶೇಷತೆ. ಕಾರ್ಯಕ್ರಮವನ್ನು ಆಯೋಜಿಸುವ ಹಿಂದೆ ಅವರು ಪಡ್ತಾ ಇರುವಂತಹ ಶ್ರಮ ಹಾಗೂ ಅದರ ಅಚ್ಚುಕಟ್ಟುತನಕ್ಕೆ ಅವರು ಕೊಡ್ತಾ ಇರುವಂತಹ ಒತ್ತು ನಮ್ಮೆಲ್ಲರಿಗೂ ಅನುಕರಣೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿ ವರ್ಷದ ಆಯೋಜನೆಯ ಬಳಿಕ ಸಂಗ್ರಹವಾದ ಮೊತ್ತದಲ್ಲಿ ಒಂದೇನನ್ನಾದರೂ ಹೊಸತನವನ್ನು ಯೋಚನೆ ಮಾಡ್ತಾರೆ. ಅದು ನಮ್ಮೆಲ್ಲರಿಗೂ ಮಾದರಿಯಾಗಿ ನಿಲ್ತಕ್ಕಂತಹ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಧಾರ್ಮಿಕ ಆಚರಣೆ ಒಟ್ಟಿಗೆ ಕಲಾ ಸೇವೆಯನ್ನು ಮಾಡುವಂಥ ಕೆಲಸ ಕೆಲವಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನಷ್ಟು ಸಹಸ್ರಲಿಂಗೇಶ್ವರ ಸ್ವಾಮಿ ಮಹಾಂಕಾಳಿ ಅಮ್ಮನವರು ಇನ್ನಷ್ಟು ಶಕ್ತಿ ತುಂಬಲಿ, ಶಕ್ತಿ ನೀಡಲಿ. ಈ ಭಾಗದಲ್ಲಿ ಈ ಒಂದು ಸಂಘಟನೆ ಮುಕುಟಮಣಿಯಾಗಿ ಮೂಡಿ ಬರಲಿ ಅಂತ ಹಾರೈಸಿ ಕಾಪು ಮಾರಿಯಮ್ಮನ ಸನ್ನಿಧಿ ಜೀರ್ಣೋದ್ಧಾರಗು ಪುಣೆಯಿನ ಮಾತರಿಗಳ ನಮ್ಮ ಸೊಲ್ಮೆ ಸಂದಾವುಡಾತನಂದ ರಾಜ್ಯದ ತುಂಬದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪಂತೆರ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಡು ಮಾತೃವೈಭವ 2ನೇ ದಿನದ ಧಾರ್ಮಿಕ ಸಭೆನ ಉದೀಪನ ಮಲ್ತದ 6 ಪಾತಿರಿಯರು. ಕಾಪು ಶ್ರೀ ಹೊಸ ಮಾರುಗುಡಿ ದೇವಸ್ಥಾನಡು ಪಿರಪ್ರತಿಷ್ಠದ ವರ್ಷಾಚರಣೆಲೆಕ್ಕೊಡು 3 ದಿನದ ಮಾತೃವೈಭವ ಕಾರ್ಯಕ್ರಮ ನಡತೊಂದಿತ್ತದ 2ನೇ ದಿನದ ಧಾರ್ಮಿಕ ಸಭೆಟ್ ಮಾತೃವೈಭವ ಸಮಿತಿದ ಪ್ರಧಾನ ಕಾರ್ಯಂತರ ಯೋಗೀಶ್ ಶೆಟ್ಟಿ ಬಾಲಾಜಿ ಎತ್ಕೊಂಡ್ಯರ. ಕಾಪು ಶಾಸಕರ ಗುರ್ಮೆ ಸುರೇಶ್ ಶೆಟ್ಟಿ ಗುರ್ಕಾರ್ಮೆಡ್ ದುಂಬುದ ಮಂತ್ರಿ ಬೊಕ್ಕ ಕ್ಷೇತ್ರದ ಅಭಿವೃದ್ಧಿ ಸಮಿತಿ ಮರ್ಯಾದೆ ಗುರ್ಕಾರ್ಯರ ವಿನಯ ಕುಮಾರ್ ಸೊರಕೆ ಧಾರ್ಮಿಕ ಸಭೆಯನ್ನು ಉದೀಪನ ಮಲ್ತೆರ. ಲೋಕದ ಮಾತಾ ಭಕ್ತರನ್ನ ಸಾಕಾರುಡು ಮಾರಿಯಮ್ಮ ಸನ್ನಿಧಿ ಇಡೀ ಜೀರ್ಣೋದ್ಧಾರ ಆತಂಡು ಇದಕ್ಕಾದು ಪುಣೆಯಿನ ಮಾತರಿಗಳ ಸೊಲ್ಮೆ ಸಂದಾವಡಾತನಂದು ವಿನಯ್ ಕುಮಾರ್ ಸೊರಕೆ ಪಂಡ್ಯರ. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ನಿಪ್ಪಾಣಿ ಸಧರ್ಮ ಓಂ ಶಕ್ತಿ ಪೀಠ ಮಹಾಕಾಳಿ ಮಹಾಸಂಸ್ಥಾನದ ಶ್ರೀ ಅರುಣಾನಂದ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕುರಿಯರ. ಗುರ್ಮೆ ಸುರೇಶ್ ಶೆಟ್ಟಿ ಗುರ್ಕಾರ್ಮೆದ ಪಾತ್ರ ಪಂಡದ ಮಾರಿಯಮ್ಮ ದೇವಸ್ಥಾನ ಜೀರ್ಣೋದ್ಧಾರಡು ಸೇರನ್ನ ಅವಕಾಶ ನಮ್ಮ ಸೌಭಾಗ್ಯ ಅಂದು ಪಂಡ್ಯರ. ಐಕಳಪವ ದೇವಿ ಪ್ರಸಾದ ಶೆಟ್ಟಿ ಬೆಳಪು ದುಂಬಾಳ್ತದ ಹೊಸ ನವದುರ್ಗ ಲೇಖನ ಯಜ್ಞ ಸಮಿತಿನ ಘೋಷಣೆ ಮಲ್ತದ ಅಧಿಕಾರ ಕುರಿಯರ. ಸುಧಾಕರ್ ಹೆಗ್ಡೆ ಬೊಂಬಾಯಿ, ಮಹೇಶ್ ಕೋಟ್ಯಾನ್, ಉದಯ ಸುಂದರ ಶೆಟ್ಟಿ, NB ಶೆಟ್ಟಿ, ಪುಣೆ ಬಂಟರ್ನ ಸಂಘದ ಗುರ್ಕಾರ್ಯರು ಅಜಿತ್ ಹೆಗ್ಡೆ ಪುಣೆ, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು ರವಿಶಂಕರ ಶೆಟ್ಟಿ ಬಡಾಜೆ, ಕಾಪು ಪುರಸಭೆ ಗುರ್ಕಾರ್ದಿ ಹರಿಣಾಕ್ಷಿ ದೇವಾಡಿಗ, ಅಭಿವೃದ್ಧಿ ಸಮಿತಿ ಬೊಕ್ಕ ಮಾತೃವೈಭವ ಸಮಿತಿ ಗುರ್ಕಾರ್ಯರು ಕೆ ವಾಸುದೇವ ಶೆಟ್ಟಿ, ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರ್ಕಾರ್ಯರು ನಡಿಕೆರೆ ರತ್ನಾಕರ ಶೆಟ್ಟಿ, ಕಾಪು ದಿವಾಕರ ಶೆಟ್ಟಿ, ಮಾಧವ ಆರ್ ಪಾಲನ್, ಮನೋಹರ ಎಸ್ ಶೆಟ್ಟಿ, ಪುಣೆ ಸಮಿತಿ ಗುರ್ಕಾರ್ಯರು ಸಂತೋಷ್ ಶೆಟ್ಟಿ ಇನ್ಯ, ಸಾಗರ ಘಟಕದ ಸುಧೀರ್ ಶೆಟ್ಟಿ ಇಂಚ ಮಹಾದಾನಿಲು ಸಮಿತಿಲಿನ ಪದಾಧಿಕಾರುಲು ಧಾರ್ಮಿಕ ಸಭೆಟಿತ್ತೆರ. ಸತೀಶ್ ಶೆಟ್ಟಿ ಗುಡ್ಡೆಚ್ಚಿ ಕಾರ್ಯಕ್ರಮ ಸುಧಾರ್ತೆ ಕೊರಿಯರು. ಮಾರಿಯಮ್ಮನ ಸನ್ನಿಧಿ ಜೀರ್ಣೋದ್ಧಾರ ಆಗುವಂಥ ಸಮಯದಲ್ಲಿ ಸುಧಾಕರ್ ಶೆಟ್ಟರವರು ಕೂಡ ವೇದಿಕೆಯಲ್ಲಿದ್ದಾರೆ. ಎಲ್ಲರ ಒಂದು ಸಹಕಾರದೊಂದಿಗೆ ಭಕ್ತರ ಸಂಖ್ಯೆ 10 ಪಾಲು ಜಾಸ್ತಿ ಆಗಿದೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಈ ಸನ್ನಿಧಿಯ ಭಕ್ತರ ಸಂಖ್ಯೆ, ಎಲ್ಲಿ ಭಕ್ತರ ಸಂಖ್ಯೆ ಇರ್ತದ ಅಲ್ಲಿ ದೇವರಿದ್ದಾನೆ ಅನ್ನೋದು 100ಕ್ಕೆ 100 ಪಾಲು ಕೂಡ. ಎಲ್ಲರ ಒಂದು ಊರಿನ ಶಕ್ತಿ ಏನು ಅಂತ ಹೇಳಿದ್ರೆ, ಆ ದೇವಸ್ಥಾನದ ಜೀರ್ಣೋದ್ಧಾರ ಆಗುವಂಥ ಸಮಯದಲ್ಲಿ ಆ ಊರಿನ ಶಕ್ತಿಯ ಬಗ್ಗೆ ಸಮಾಜಕ್ಕೆ ತಿಳುವಳಿಕೆ ಬರ್ತದೆ. ಕೆಟ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟಕರ್ಮ ಮಾಡಿದಾಗ ಶೃಂಗಾರದ ದೇಹದಿಂದ ಅಂಗ ಮುರಿದು ಬೀಳುವಾಗ ಭರತಿಯಮ್ಮನ ಭಟರು ಬಂದು ನಡೆಯಿರಿ ಎಂದು ಹೇಳುವಾಗ ಕೊನೆಯ ಕಾಲಘಟ್ಟದಲ್ಲಿ ನಾಮ ಓದಗೋದು ಹರಿಯ ನಾಮ ಓದೋದು ಬಣ್ಣಕ್ಕ ಬಹುಶಃ ಮನುಷ್ಯ ಕೇವಲ ಸಂಸಾರ ಮುಖ್ಯ ಆದ ಬದುಕಂದೆ
ಸಮಾಜಮುಖಿಯಾದ ಬದುಕನ್ನಂಡ ಆಧ್ಯಾತ್ಮಿಕವಾದ ಬದುಕನ್ನಂಡ ಇಂಚಿನ ಕಾರ್ಯಕ್ರಮ ಕಳೆಗಟ್ಟುಣಿಗೆ ದೇಪನ್ನಾಗ ಒಂದೊಂದು ರಥ ಐತೆ ಲೆಕ್ಕ ಅನಾದಿ ಕಾಲದಿಂಚಲ ನಮ್ಮ ಹಿರಿಯರು ಬಾರಿ ಬಂಗೋಡು ಈ ರಥನ ವೈಪನ ಕೆಲಸ ಮಲ್ದೇರು ಅಂಡ ಇನಿ ನಮ್ಮ ಪೂರ ಸೇರ್ದು ಆ ರಥಕ್ಕೂ ಪುಗ್ಗೆಲ್ ಕೊಡ್ತಾ ಬೇತೆ ಬೇತೆ ಕ್ಷೇತ್ರದಲ್ಲಿ ಪೊಂಡ ಪಾತಿರೋಡು ಆಪುಂಡು ಮೂಲ ಪಾತಿರೋಡು ಮನಸ್ಸು ಬರ್ಪುಜಿ ದೇಗ ಬರ್ಪುಜಿ ಇನ್ ಪಂಡ ಮೂಲಿಪ್ಪುನು ಪೂರ ಅಮ್ಮನ ಜೋಕುಲು ಅಮ್ಮನ ಭಕ್ತಿಯರಿಂದಲ ನಮ್ಮ ಪನ್ಪುಜ ಮೂಲ ಮಾತ ಇಪ್ಪುನ ಅಮ್ಮನ ಜೋಕುಲು ಅಮ್ಮನ ಜೋಕುಲಾಯಿ ನಿರ್ದಾವರ ಇತ್ಪೊರ್ಣದ ಕ್ಷೇತ್ರ ನಿರ್ಮಾಣ ಮಂತೇರು ಹೊರತು ಭಕ್ತಿಯರ ಇಂಚಿನ ಕ್ಷೇತ್ರ ನಿರ್ಮಾಣ ಮಲ್ಪರ ಸಾಧ್ಯನೇ ಇದ್ದೀಯ ಅವು ಅಮ್ಮನ ಜೋಕಲಿಗೆ ಮಾತ್ರ ಸಾಧ್ಯ. ಅಪ್ಪೆನ ಮಿತ್ತ ಪ್ರೀತಿ ದೀನ ಮಗೆ ಒಂದು ಸೀರೆ ಕೊನೋದು ಕೊರುವೆ ಅಪ್ಪೆನ ಮಿತ್ತ ಪ್ರೀತಿ ದಿವಂದನ ಮಗಕ್ಕೆ ಸೀರೆ ಕೊನೆಯರ ಎತ್ತು ಜಿಂದೆ ಶಾಸ್ತ್ರ ಡಿಪ್ಪುನು ಅಪ್ಪೆನ ಮಿತ್ತ ಪ್ರೀತಿ ಪೋಡು ಬೇತೆ ದಾದಲ ಗತಿ ಇಚ್ಚಿ ಅಮ್ಮನ ಮಿತ್ತ ಪ್ರೀತಿ ಇತ್ತಂದ ಅಮ್ಮ ಸರ್ವಸ್ವ ಕೊರ್ಪಾಲ್ ಅಮ್ಮ ಪೂರ್ತಿ ಕೊರ್ಪಾಲ್ ಅಮ್ಮ ಜತನವಾದ ರೀತಿನ ಕಾಸು ಪದ್ದೆ ಬಂಗಾರ ಪೂರದೆತ್ತದ ಕೊರ್ಪಾಲ್ ದೇ ಕೊರ್ಪಾಲ್ ಗೊತ್ತುನ್ನ ಮಗೆ ಎಡ್ಡೆ ಅವಡು ಅಮ್ಮಗೆ ದಾಲ ಆಸೆ ಇಚ್ಚಿ ಮಗೆ ಎಡ್ಡೆ ಅವಡು ಆತಿ ಮೂಲು ಕಾಪುದ ಮಾರಿಯಮ್ಮನ ಕುಲ್ಲಾಯಿನಿ ಅಮ್ಮ ಕುಲ್ಲೋಡು. ಪುತ್ತೂರದ ಮಹಿಳಾ ಕಾಲೇಜ್ ಪ್ರಿನ್ಸಿಪಾಲರನ್ನು ಅಮಾನತ್ ಮಲ್ತಿನೇ ಕೈರೋದ ತೋಜಾದ ಬೊಕ್ಕ ಇದಕ್ಕೆ ಕಾರಣ ಶಾಸಕರು ಅಶೋಕ್ ಕುಮಾರ್ ರೈ ಎಂದು ದೊಡ್ಡ ಬಿಜೆಪಿ ಮಹಿಳಾ ಮೋರ್ಚಾ ಅಂಗಾರ ಪುತ್ತೂರುಡು ಪ್ರತಿಭಟನೆ ನಡಪಾದಂಡು. ಪುತ್ತೂರು ಕ್ಷೇತ್ರದ ಕಾಂಗ್ರೆಸ್ ಶಾಸಕರು ಅಶೋಕ್ ಕುಮಾರ್ ರೈ ದಬ್ಬಾಳಿಕೆ ನಡಪಾವಂದುಲೆರೆಂದು ದೂಡ್ದು ಬೊಕ್ಕ ಪುತ್ತೂರದ ಮಹಿಳಾ ಕಾಲೇಜ್ ಪ್ರಿನ್ಸಿಪಾಲರನ್ನು ಅಮಾನತ್ ಮಲ್ತಿನೇ ಕೈರೋದ ತೋಜಾದ ಅಂಗಾರೆ ಪುತ್ತೂರುಡು ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ ನಡಪಾಂಡು. ಬಿಜೆಪಿ ರಾಜ್ಯ ಪಂಜೋಲಿನ ಘಟಕದ ಸದಸ್ಯರು ಸುಲೋಚನಾ ಜಿ.ಕೆ. ಭಟ್ ಪ್ರತಿಭಟನೆ ನಡಪಾತಿರ್ದು ಪುತ್ತೂರು ಮಹಿಳಾ ಕಾಲೇಜ್ ಪ್ರಿನ್ಸಿಪಾಲರನ್ನು ಅಮಾನತ್ ಮಲ್ತಿನ ಪಿರವುಡು ಶಾಸಕರು ಅಶೋಕ್ ಕುಮಾರ್ ರೈಯರನ್ನ ಕೈ ಉಂಡೊಂದು ದೂರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಗುರ್ಗಾಡ್ದಿ ಮಂಜುಳಾರಾವ್ ಪದಾಧಿಕಾರಿಗಳು ಕಾರ್ಯಕರ್ತರು ಪ್ರತಿಭಟನೆ ನೀಡಿದ್ದರು. ನಿಜವಾಗಿ ಆದ್ರೆ ಅವರಲ್ಲಿ ಹೋಗ್ಬೇಕಾಗಿತ್ತು, ಆ ಮಕ್ಕಳ ಜೊತೆಯಲ್ಲಿ ಕೂತ್ಕೊಳ್ಬೇಕಾಗಿತ್ತು, ಮಕ್ಕಳ ಜೊತೆಯಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಪಕ್ಕದಲ್ಲಿದ್ದ ಕಾಂಟ್ರಾಕ್ಟರ್ ಯಾಕೆ ಅದರಿಂದ ತೊಂದರೆ ಆಗ್ತಾ ಇದೆ ಕೆಲಸದಲ್ಲಿ, ಅದನ್ನು ಯಾವ ರೀತಿಯಲ್ಲಿ ಸರಿ ಮಾಡಬಹುದು, ಅದಕ್ಕೆ ಪರಿಹಾರ ಏನು ಯೋಚನೆ ಮಾಡಿದ್ರ? ಅಲ್ಲಿಯ ಪ್ರಿನ್ಸಿಪಾಲ್ ನಮಗೆ ಕೂತ್ಕೊಳಿಸಬಹುದಿತ್ತಲ್ಲ. ಅದರ ಬದಲು ಪ್ರಿನ್ಸಿಪಾಲ್ ನನ್ನ ಅವ್ರ ಹತ್ರನೇ ಹೋಗಿ ಆ ಪ್ರಿನ್ಸಿಪಾಲ್ ನಿಮ್ಮ ಪ್ರಚೋದನೆಯಿಂದಾಗಿ ಈ ಮಕ್ಕಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅನ್ನುವ ಕಾರಣವನ್ನ ಕೊಟ್ಟು ನನಗೆ ಅನಿಸ್ತಾ ಇದೆ ಪಾಪ ಅವರ ಮೆಡಿಕಲ್ ಕಾರಣಕ್ಕೋಸ್ಕರ ಅವರು ಶಾಲೆಗೆ ಟ್ರಾನ್ಸ್ಫರ್ ಆಗಿ ಇಲ್ಲಿ ಬಂದಿದ್ರು. ಆ ಮೊದಲೊಂದೆರಡು ಬಾರಿ ಚರ್ಚೆನೂ ಆಗಿತ್ತು. ಅವರಿಗೆ ಅದಕ್ಕೆ ಬೇಕಾದಂತ ಏನು ಕಾರಣಗಳನ್ನ ತಿಳಿಸಿದ್ರು ಅವರು ಮೊದಲೇ. ಅದನ್ನ ಶಾಸಕರನ್ನು ಮಾತಾಡಿದಾಗ ಅವರು ಪಾಪ ಅಂದ್ಕೊಂಡ್ರು, ಹಿಂದಿನ ಸಂಜೀವಣ್ಣನಿಗೆ ಮಲ್ಲಿಕನಗೆ ಹಾಗನಾಗೆ ನಮ್ಮ ಸಮಸ್ಯೆಯನ್ನ ಕೇಳಲಿಕ್ಕೆ ಬಂದಿದ್ದಾರೆ ಈ ಶಾಸಕರು ಅಂತ ಅಂದ್ಕೊಂಡು ಸಮಸ್ಯೆಯನ್ನ ಬಿಚ್ಚಿಡುವ ಪ್ರಯತ್ನವನ್ನ ಮಾಡಿದ್ರು. ಅದೇ ಅವರು ಮಾಡಿದ ದೊಡ್ಡ ತಪ್ಪು. ನನಗೆ ಎದುರುತ್ತರ ಕೊಡ್ತಾರೆ ಅನ್ನುವ ಕಾರಣಕ್ಕೋಸ್ಕರ ರಾಜ್ಯದ ಅಧೀನ ಕಾರ್ಯದರ್ಶಿಯಿಂದ ಅವರನ್ನ ಅಮಾನತು ಮಾಡಿದ್ರು. ಪರಿಹಾರ ಮಾಡಬೇಕಾಗಿತ್ತು, ಅಲ್ಲಿ ವ್ಯವಸ್ಥೆಯನ್ನ ಸರಿ ಮಾಡಬೇಕಾಗಿತ್ತು, ಅಲ್ಲಿ ಅವ್ಯವಸ್ಥೆಯನ್ನ ಸರಿ ಮಾಡಬೇಕಾಗಿತ್ತು. ಅದರ ಬದಲು ಅವರನ್ನೇ ಅಮಾನತು ಮಾಡಿದ್ರು. ಕಾಪುದ ಶ್ರೀಪೊಸ ಮಾರಿಗುಡಿ ದೇವಸ್ಥಾನದ ಪ್ರತಿಷ್ಠೆದ ವರ್ಷಾಚರಣೆ ಮಾತ್ರ ವೈಭವಡು ಮೂಜನೇ ದಿನ ಸೋಮವಾರ ಗದ್ದಿಗೆದ ಶ್ರೀ ಚಕ್ರ ಯಂತ್ರೋದ್ಧಾರ ಶ್ರೀ ವಿದ್ಯಾಶ್ರೀ ಚಕ್ರ ಯಂತ್ರ ಪೂಜಾ ಕಾರ್ಯಕ್ರಮ ನಡೆತಂಡು. ಒಡಿಪು ಜಿಲ್ಲೆ ಕಾಪುಪೊಸ ಮಾರಿಗುಡಿ ದೇವಸ್ಥಾನಡು ಉಚ್ಚಂಗಿ ಸಿಡ್ದ ಶ್ರೀ ಮಾರಿಯಮ್ಮನ ಪ್ರತಿಷ್ಠೆದ 1ನೇ ವರ್ಷಾಚರಣೆ ಮಾತೃವೈಭವ ಕಾರ್ಯಕ್ರಮ ಒಟ್ಟು ಮೂಜಿದಿನ ಕ್ಷೇತ್ರದ ಪ್ರಧಾನ ತಂತ್ರಿ ಕೊರಂಕ್ರಪಾಡಿ ವಿದ್ವಾನ್ ಕೆ.ಪಿ. ಕುಮಾರ ಗುರುಕ್ಲನ ಪೌರಾಹಿತ್ಯಡು ಪ್ರಧಾನ ಪೂಜೆ ಮಲ್ಪನ ಶ್ರೀನಿವಾಸ ತಂತ್ರಿ ಕಲ್ಯಾಯಿತದ ನಡ್ತೊಂದುಂಡು. ಮೂಜನೇ ದಿನ ಸೋಮವಾರ ಗದ್ದಿಗೆದ ಶ್ರೀಚಕ್ರ ಯಂತ್ರೋದ್ಧಾರ ಶ್ರೀ ವಿದ್ಯಾಶ್ರೀ ಚಕ್ರ ಯಂತ್ರ ಪೂಜಾ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತರ. ಕಾಂಡ ದಿವ್ಯ ಶ್ರೀಚಕ್ರ ಯಂತ್ರ ದರ್ಶನ ಖಡ್ಗಮಾಲ ಮಂತ್ರ ಹೋಮ ಶ್ರೀ ಯಂತ್ರ ಪ್ರಸನ್ನ ಪೂಜೆ ನಡೆತಂಡು. ಮಧ್ಯಾಹ್ನ ನುಪ್ಪು ಪ್ರಸಾದ ಅಟ್ಟಣೆ ಆದಿತ್ತಂಡು. ಕಾಪು ಊರು ಪರ ಊರ್ಲೆನ ಭಕ್ತಿರಿ ಪುಣ್ಯ ಕಾರ್ಯಡು ಪಾಲ್ದಿತ್ತೊಂದು ಶ್ರೀ ಮಾರಿಯಮ್ಮ ಬೊಕ್ಕ ಉಚ್ಚಂಗಿ ದೇವಿನ ಇಂಬು ನಟ್ಟೊಂಡೆರು. ಬಯ್ಯಗ್ ಚತುಷ್ಷಷ್ಠಿ ಉಪಚಾರ ಪೂಜೆ, ಅಷ್ಟಾವಧಾನ ಪೂಜೆ, ಮಹಾಪೂಜೆ ಗದ್ದಿಗೆಡು ಶ್ರೀಚಕ್ರ ಯಂತ್ರದ ಪಿರತಾಪನೆ ಮಲ್ತದ ಪ್ರಸಾದ ಪಟ್ಟಿಯರು. ಕಾಪು ಶ್ರೀಪೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಬೊಕ್ಕ ಮಾತೃವೈಭವ ಸೇವಾ ಸಮಿತಿದ ಗುರ್ಕಾರ್ಯರು ಕೆ ವಾಸ್ತವ ಶೆಟ್ಟಿ ಬೊಕ್ಕ ಸದಸ್ಯರು, ಕಾರ್ಯತೋವನಾಧಿಕಾರಿ ರವಿಕಿರಣ್, ವ್ಯವಸ್ಥಾಪನಾ ಸಮಿತಿದ ಗುರ್ಕಾರ್ಯರು ರತ್ನಾಕರ ಶೆಟ್ಟಿ ನಡಿಕೆರೆ ಬೊಕ್ಕ ಸದಸ್ಯರು, ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ದುಂಬುದ ಮಂತ್ರಿ, ವಿನಯ್ ಕುಮಾರ್ ಸೊರಕೆ ದುಂಬುದ ಶಾಸಕರು, ಲಾಲಾಜಿ ಆರ್ಮೆಂಡನ್ ಇಂಚ ಸಮಿತಿಲಿನ ಪದಾಧಿಕಾರಿಗಳು ಈ ಪೊಡ್ತೊಡಿತ್ತರ.
ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ಡಿ ವಲಯ ರಡ್ಡೇತ ಗ್ರಂಥ ವಲಯ ಸಮ್ಮೇಳನದ ಪೊರ್ತುಡು ಕದ್ರಗುಡ್ಡದ ಕುಡ್ಲ ಆಕಾಶವಾಣಿ ಕೈತಲು ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನಗೂ ಮಹಾದ್ವಾರ ಕಟ್ಟಾದಿರ ದೇವಸ್ಥಾನದ ಆಡಳಿತ ಮುಕ್ತೇಸರರು ಡಾಕ್ಟರ್ ಎ.ಜೆ. ಶೆಟ್ಟಿ ಆನೆ ಬಾಗಿಲು ಉದಿಪನ ಮಲ್ತೆರ. ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ಡಿ ವಲಯ ರಡ್ಡೇತ ಗ್ರಂಥ ವಲಯ ಸಮ್ಮೇಳನದ ಪೊರ್ತುಡು ಕದ್ರಗುಡ್ಡದ ಕುಡ್ಲ ಆಕಾಶವಾಣಿ ಕೈತಲು ಕದ್ರದ ಇಂಟರ್ನ್ಯಾಷನಲ್ ಜಿಲ್ಲೆ 317 ಡಿ ವಲಯ ರಡ್ಡೇತ ಗುರುಕಾರ್ಯರು ಚರಣ್ ಆಳ್ವ ಎತ್ಕೊಂಡಿರು ಕದ್ರದ ಶ್ರೀ ಮಂಜುನಾಥ ದೇವಸ್ಥಾನದ ಆಡಳಿತ ಮುಕ್ತೇಸರರು ಡಾಕ್ಟರ್ ಎ.ಜೆ. ಶೆಟ್ಟಿ ಮಹಾದ್ವಾರ ಉದೀಪನ ಮಲ್ತೆರ. ಎ.ಜೆ. ಶೆಟ್ಟಿ ಪಾತ್ರಿಡ್ದು ಪುದರುಪೊಯಿ ಸಮಾಜ ಸೇವಾ ಸಂಸ್ಥೆ ಲಯನ್ಸ್ ಕ್ಲಬ್ ಕದ್ರಾ ಪಾರ್ಕದ ಕೈತಲು ಕದ್ರಾ ಕ್ಷೇತ್ರಗೂ ಮಹಾದ್ವಾರ ಎಡ್ಡೆ ಕೆಲಸ ಮಲ್ದನಂದು ಎಡ್ಡೆ ಪುವೇಕೇರ. ಲಯನ್ಸ್ ಜಿಲ್ಲಾ ಗವರ್ನರ್ ಅರವಿಂದ ಶೆಣೈ ಪಾತ್ರಿಡ್ದು ಎಡ್ಡೆ ಕಾರ್ಯ ಮಲ್ತಿನ ಲಯನ್ಸ್ ಕ್ಲಬ್ದ ಮಾತ್ರೆಗ್ಲ ಎಡ್ಡೆ ಪುವೇಕ್ವೆಂದು ಪಂಡ್ಯರ. ಕುಡ್ಲ ಮಹಾನಗರ ಪಾಲಿಕೆದ ಈ ದುಂಬುದ ಸದಸ್ಯರು ಶಕೀಲಾ ಕಾವಾ ಪಾತಿಡ್ದು ಮೂಜಿ ತಿಂಗಳದ ಉಲೈ ದ್ವಾರ ಆತಡು ಹೆಚ್ಚು ಜನ ಉಲೈ ಸಾಧಿಪತದ ದೇವಸ್ಥಾನಕ್ಕೆ ಪೋಪನಕ್ಲಿಗೆ ಒಂದು ದಿಂಜ ಪ್ರಯೋಜನ ಅಂದು ಪಂಡ್ಯರ. ಡಾಕ್ಟರ್ ನವೀನ್ ಕುಮಾರ್ ಶೆಟ್ಟಿ ಅಶೋಕನಗರ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಸದಸ್ಯರು ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ಡಿ ವಲಯ ರಡ್ಡೇತ ಪದಾಧಿಕಾರಿಗಳು ಈ ಪೊರ್ತುಡಿತ್ತರ. ಲಯನ್ಸ್ ಕ್ಲಬ್ ಹೆಸರು ಬಹಳ ಪ್ರಸಿದ್ಧವಾಗ್ತದೆ. ಯಾಕಂದರೆ ಇಲ್ಲಿ ಲಕ್ಷಗಟ್ಟಲೆ ಜನರು ಇವತ್ತು ನಮ್ಮ ಮಂಗಳೂರಿನಲ್ಲೇ ಒಂದು ಇದು ಪಾರ್ಕ್ ಅದ ಕಾರಣ ಈ ಒಂದು ಲಯನ್ಸ್ ಕ್ಲಬ್ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಹಾಗೆ ಈ ಒಂದು ನಮ್ಮ ಕದ್ರಿ ಮಂಜುನಾಥ ದೇವರ ಒಟಾರದಲ್ಲಿ ಇಂಥ ಒಂದು ದ್ವಾರಿಂದ ನಮಗೆಲ್ಲರಿಗೂ ಒಂದು ಸಂತೋಷದ ವಿಷಯ. ಈ ಒಂದು ನಮ್ಮ ಲಯನ್ಸ್ ಕ್ಲಬ್ಬಿನವರು ಹೀಗೆ ಹಲವಾರು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ನಾನು ಸಹ ಒಂದು 30-35 ವರ್ಷ ಮುಂಚೆ ಒಂದು ಮೆಂಬರ್ ಆಗಿದ್ದೆ. ಅದರ ಲಯನ್ಸ್ ಕ್ಲಬ್ ಈ ಲಯನ್ಸ್ ಕ್ಲಬ್ ಮುಂಚಿನಿಂದ ಸಹ ಈ ಜನರಿಗೆ ಒಳ್ಳೆಯ ಕೆಲಸವನ್ನು ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಈಗ ಸಹ ಈ ಒಂದು ಇಲ್ಲಿ ಶಿಫ್ಟ್ ಆದ ಮೇಲೆ ಸಹ ಈ ಶಿಫ್ಟಿಗೆ ನಾನು ಬಂದಿದ್ದೇನೆ. ಆದರೆ ಎಲ್ಲ ರೀತಿಯ ಈಗ ಸಹ ಈ ಕಾರ್ಯಕಾರಿ ಸಮಿತಿಯವರು ಒಳ್ಳೆಯ ಕೆಲಸ ಮಾಡಿ ಒಂದು ಹೆಸರು ಗಳಿಸಿದ್ದಾರೆ. ಕದ್ರಿ ಮಂಜುನಾಥೇಶ್ವರ ದೇವಸ್ಥಾನದ ಒಂದು ದ್ವಾರ ಕೂಡ ಹೌದು. ನಮ್ಮ ಲಯನ್ಸ್ ಕ್ಲಬ್ ಅಶೋಕನಗರದ ಲಯನ್ಸ್ ಅಶೋಕ ಭವನ್ ಇದಕ್ಕೆ ದಾರಿ ಕೂಡ ಹೌದು. ಹಾಗೆ ಇಮೇಜ್ ಬಿಲ್ಡಿಂಗ್ ಪ್ರೋಗ್ರಾಮ್, ಒಳ್ಳೆ ಇಮೇಜ್ ಬಿಲ್ಡಿಂಗ್ ಪ್ರೋಗ್ರಾಮ್ ಲಯನ್ಸ್ ಕ್ಲಬ್ ಅಶೋಕನಗರ ಈ ಒಂದು ಭವ್ಯ ಕಟ್ಟಡ ಕಟ್ಟುವಾಗಲೇ ಒಂದು ನಮ್ಮ ಜಿಲ್ಲೆಗೆ ಒಂದು ಇಮೇಜ್ ಬಿಲ್ಡಿಂಗ್ ಪ್ರೋಗ್ರಾಮ್ ಆಗಿತ್ತು. ಅದಕ್ಕೆ ಎಡಿಷನಲ್ ಇನ್ನೊಂದು ದೊಡ್ಡ ಒಂದು ಇಮೇಜ್ ಬಿಲ್ಡಿಂಗ್ ಪ್ರೋಗ್ರಾಮ್ ನಮ್ಮ ಚರಣ್ ಆಳ್ವ ಅವರ ಒಂದು ಪ್ರಾಂತೀಯ ಸಮ್ಮೇಳನದ ಸವಿನೆನಪಿಗಾಗಿ ಇದೊಂದು ಕಟ್ಟಿದ್ದಾರೆ. ಎಂಕಲ ಇಡೀ ಒಂಜಿ ಅಶೋಕ್ ಲಯನ್ಸ್ ಒಂಜಿ ಎನರ್ಜೆಟಿಕ್ ಲಯನ್ಸ್ ಪಂಡ ಎಂಕಲ ಕದ್ರಿದ ಅಶೋಕ್ ಲಯನ್ಸ್ ಪಂಡ್ರೆ ಎಂಕ್ ಬಾರಿ ಖುಷಿ ಆಪು. ದಯಪಂಡ ಅಕಲ ಕೋರ್ಪಿನ ಸಪೋರ್ಟ್ ಲಂಚನೆ ಎಂಕ್ಲೆಗ್ ಒವೇ ಒಂಜಿ ಕೆಲಸ ಆವಡ್ ಪ್ರತಿ ಒಂಜಿ ಕೆಲಸಗಳ ಇತ್ತ ಮುಟ್ಟಲ ಬಾರಿ ಸಹಕಾರ ಕೊಟ್ಟಿನಕುಲು ಅವಲ ಈ ಕೆಲಸ ಎಂಗೊಂಜಿ ಬಾರಿ ಆಸೆ ಇತ್ತನು ಮುಲ್ಪ ಒಂಜಿ ಹೈಯೆಸ್ಟ್ ಪೋಪಿನಿ ಕದ್ರಿ ದೇವಸ್ಥಾನಕ್ಕೆ ನೆಟ್ಟೆಡ್ ಶಾರ್ಟ್ ಕಟ್ ಆಗಿರ್ದ ಹತ್ರ ಏರ್ ಮಲ್ಪುವೇರ ಈ ಒಂಜಿ ದ್ವಾರ ಅಂದ್ ಕಾತೊಂದು ಪುನಗ ಮೊಗಲಿಗೆ ಒಂಜಿ ಎಡ್ಡ ಪ್ಲಾನ್ ಬತ್ತಂದು ಎಂಕ್ಲ ಏನೊಂಜಿ ಮಲ್ತು ಕೊರ್ಪ ಅಂದ್ ಅಕಲ ಕ್ಲಬ್ ಲ ನೆತ್ತ ಉಲಾಯಿಡ್ ಉಂಡು ಅಜ್ಜದ ಹತ್ರ ಬಾರಿ ಪೊರ್ಲದ ದ್ವಾರನ ಮಲ್ತು ಕೊಟ್ಟೆ ಐಕಾದ ಹತ್ರ ನಕ್ಲೆ ಪೂರರಿಗಳ ಇನಿ ಅಭಿನಂದನೆ ಪನೊಂದುಲ್ಲೆ. ಗೆಜ್ಜೆಗಿರಿ ದಿ ಬೈದ್ಯದಿ ಕೋಟಿ ಚೆನ್ನಯ್ಯ ಮೂಲಸ್ಥಾನದ ಗರುಡಿಡು ಬೈದಿರ್ಲ ನೇಮ ಶನಿವಾರ ರಾತ್ರಿ ನಡೆತಂಡ ದಿ ಬೈದ್ಯದಿ ನೇಮಡು ಅಪ್ಪೆ ಬೊಕ ಜೋಕುಲು ಭೇಟಿ ಆವಂಡ್ಯರ. ಪುತ್ತೂರು ತಾಲೂಕು ಬಡಗನ್ನೂರುದ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಆದಿದೈವ ಧೂಮಾವತಿ ಸಾಯನ ಬೈದ್ಯರನ ಗುರುಪೀಠ ದೇವಿ ಬೈದ್ಯದಿ ಕೋಟಿ ಚೆನ್ನಯ್ಯ ಮೂಲಸ್ಥಾನಡು ವರ್ಷದ ಜಾತ್ರೆ ಮಲ್ಲ ಉಚ್ಚೆಯ ಫೆಬ್ರವರಿ 25 ಮಾರ್ಚ್ 1 ಮಠ ನಡೆತಂಡ ದೇವಿ ಬೈದ್ಯ ದಿನ ಮಟ್ಟೆಲ್ ಸೇವೆ ಪ್ರಸಾದ ಕುರ್ಪನ ದಿನ ಶನಿವಾರ ರಾತ್ರಿ ಬೈದರ್ಲನ ಗರುಡಿ ನೇಮ ಅಟ್ಟಣೆ ಮಲ್ತದಿತ್ತರ ಬೈಯಗ ಧೂಮಾವತಿ ಬಲಿ ಉಚ್ಚೆಯ ನಡೆತಂಡ ಪೊರ್ತು ಕಂತಿನಿರ್ದು ಬೊಕ್ಕ ರಾತ್ರಿ ಬೈದಿರ್ಲು ಗರುಡಿ ಜಾತದ ನೇಮ ನಡೆತಂಡ ಕೋಟಿ ಚೆನ್ನಯ್ಯರ್ನ ಅಪ್ಪೆ ದೇವಿ ಬೈದ್ಯ ದಿನ ನೇಮ ಕೋಟಿ ಚೆನ್ನಯ್ಯರ್ ಬೊಕ್ಕ ಅಪ್ಪೆ ದೇವಿ ಬೈದ್ಯ ದಿನ ಭೇಟಿಯಾದ ದೇವಿ ಬೈದ್ಯ ದಿನ ಪ್ರಸಾದ ಪಟ್ಟಿಯರು. ದೇವಿ ಬೈದ್ಯದಿ ಸಮಾಧಿಡ್ ದೀಪಾರಾಧನೆ ಬೈದರ್ಲನ ಪೂಜಾರಿ ದರ್ಶನ ಹಿಡಿದು ಬೊಕ್ಕ ಬೈದರ್ಲನ ನೇಮದ ಒಟ್ಟುಗು ಗರುಡಿ ನೇಮ ಐತಾರ ಪುಲ್ಯ ಕಾಂಡೆ ಅಕೇರಿಯಾಂಡ್. ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ದೇವಿ ಬೈದ್ಯದಿ ಕೋಟಿ ಚೆನ್ನಯ್ಯ ಮೂಲಸ್ಥಾನ ಆಡಳಿತ ಸಮಿತಿ ಗುರುಕಾರ್ಯರು ರವಿ ಪೂಜಾರಿ ಚಿಲಿಂಬಿ ಮರ್ಯಾದೆ ಗುರುಕಾರ್ಯರು ಕೆ ಚಿತ್ತರಂಜನ್ ಕಂಕನಾಡಿ ಪೀತಾಂಬರ ಹೆರಾಜೆ ರಾಜಶೇಖರ ಕೋಟ್ಯಾನ್ ಜಯಂತ ನಡುಬೈಲ್ ಮೊಕ್ತಿಸೆರೆ ಶ್ರೀಧರ ಪೂಜಾರಿ ಒತ್ತು ಗುರುಕಾರ್ಯರು ಎನ್.ಡಿ. ಕೋಟ್ಯಾನ್ ಬೊಂಬಾಯಿ ನವೀನ್ ಅಮೀನ್ ಶಂಕರಪುರ ಪ್ರಧಾನ ಕಾರ್ಯಂತರ ಡಾಕ್ಟರ್ ರಾಜಾರಾಮ್ ಕೆ.ಬಿ. ಹಣೌದ ಗುರುಕಾರ್ಯರು ಮೋಹನದಾಸ್ ವಾಮಂಜೂರು ಕಾರ್ಯಂತರಾಯನ ಜಯವಿಕ್ರಮ ಕಲ್ಲಾಪು ಡಾಕ್ಟರ್ ಸಂತೋಷ್ ಕುಮಾರ್ ಬೈರಂಪಳ್ಳಿ ಟ್ರಸ್ಟ್ ಗುರುಕಾರ್ಯರ ಸಂಜೀವ ಪೂಜಾರಿ ಬಿರುವ ಒತ್ತು ಗುರುಕಾರ್ಯರ ಶೈಲೇಂದ್ರ ವೈ ಸುವರ್ಣ ಬೊಕ ದೀಪಕ್ ಕೋಟ್ಯಾನ್
ಕಾರ್ಯಂತರಿ ಉಲ್ಲಾಸ್ ಕೋಟ್ಯಾನ್ ಕಿವಿ ಬಣವುದ ಗುರುಕಾರ್ಯರು ಹರೀಶ್ ಸಾಲಿಯಾನ್ ಬೊಂಬಾಯಿ ಮಾಧ್ಯಮ ಮಾಹಿತಿದಾರರು ರಾಜೇಂದ್ರ ಚಿಲಿಂಬಿ ಕಮಾತ ಸದಸ್ಯರು ಸೇರಿನಂಚ ಊರು ಪರ ಊರ್ಲಿನ ಭಕ್ತಿರ ನೇಮ ತುದ್ದು ಬೂಲ್ಯ ಪ್ರಸಾದ ತೆತ್ತೊಂಡೆರು. ಕೋಟ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನದ ನಾಗದೇವರಿನ ಸನ್ನಿಧಿಡ ಸರ್ಪ ಸಂಸ್ಕಾರ ಬ್ರಹ್ಮಕಲಶ ಏಕಪವಿತ್ರ ನಾಗಮಂಡಲೋತ್ಸವದ ಧಾರ್ಮಿಕ ಕಾರ್ಯಲು ಫೆಬ್ರವರಿ 25 ಮಾರ್ಚ್ 1 ಮುಟ ನಡೆತಂಡ. ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕದ ಕೋಟ ಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನದ ನಾಗದೇವರನ ಸನ್ನಿಧಿಡು ಸರ್ವ ಪ್ರಾಯಶ್ಚಿತ್ತ ರೂಪಾದ ಸರ್ಪ ಸಂಸ್ಕಾರ ಬ್ರಹ್ಮಕಲಶ ಮಲ್ಲಮಟ್ಟದ ನುಪ್ಪು ಪ್ರಸಾದ ಏಕಪವಿತ್ರ ನಾಗಮಂಡಲೋತ್ಸವದ ಧಾರ್ಮಿಕ ಕಾರ್ಯಲು ಪ್ರಧಾನ ಪುರೋಹಿತರ ಮಣ್ಣೂರು ಮಧುಸೂದನ ಬಾಯಿರಿ ಪೌರಾಹಿತ್ಯುಡು ಪ್ರಧಾನ ಪೂಜೆ ಮಲ್ಪನ ಕೆ ಸುಬ್ರಾಯ ಜೋಗೀತದ ಫೆಬ್ರವರಿ 25 ಮಾರ್ಚ್ 1 ಮುಟ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಒಟ್ಟುಗು ನಡೆತಂಡ ಅಕೇರಿದ ದಿನ ಈತಾರ ಏಕಪವಿತ್ರ ನಾಗಮಂಡಲ ಅಟ್ಟಣೆ ಆದಿತ್ತದ ಕಾಂಡೆಗುರು ಗಣಪತಿ ಪೂಜೆ ಗಣಪತಿ ಯಾಗ ಪವಮಾನ ಹೋಮ ಕೂಷ್ಮಾಂಡ ಹೋಮ ಆಯುಧ ಸಂಖ್ಯೆಯ ತಿಲ ಹೋಮ ಅಧಿವಾಸ ಹೋಮ ಗಾಯತ್ರಿ ಜಪ ವೇದ ಪಾರಾಯಣ ಬ್ರಹ್ಮಕಲಶ ಕಲ್ಪೋಕ್ತ ಪೂಜೆ ಆದ ಮಹಾಮಂಗಳಾರತಿ ಆಂಡ ಮಧ್ಯಾಹ್ನ ನಾಗದರ್ಶನ ಆದ ಮಲ್ಲಮಟ್ಟದ ನುಪ್ಪು ಪ್ರಸಾದ ನಡೆತಂಡ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿದಕ್ಲು ಊರು ಪರ ಊರಿನ ಭಕ್ತರು ಪಾಲ್ದಿತ್ತೊಂಡರ ಬೈಯಕ್ಕೆ ಹಾಲಿಟ್ಟು ಸೇವೆ ಆದ ಮಣ್ಣೂರು ಮಧುಸೂದನ ಬಾಯಿರಿ ಪೌರಾಹಿತ್ಯುಡು ನಾಗದರ್ಶನದಾರ ಕಾರ್ಕಡ ವೆಂಕಟರಮಣ ಹೊಳ್ಳ ಬೊಕ್ಕ ಅಂಪಾರ್ ರಾಘವೇಂದ್ರ ವೈದ್ಯ ಅನಂತರಾಮ ವೈದ್ಯ ಕೂಟದಕ್ಲು ಏಕಪವಿತ್ರ ನಾಗಮಂಡಲೋತ್ಸವ ನಡಪಾದು ಕುರಿಯರ. ಕೋಟಾಶ್ರೀ ಅಮೃತೇಶ್ವರಿ ಹಲವು ಮಕ್ಕಳ ತಾಯಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರ ಆನಂದ ಸಿ ಕುಂದರ್, ಮುಖ್ಯ ಕಾರ್ಯತ್ವನಾಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ, ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಯನ ಕೆ ಸುಬ್ರಾಯ ಜೋಗಿ, ಗಣೇಶ್ ಕೆ ನೆಲ್ಲಿಬೊಟ್ಟು, ಜ್ಯೋತಿ ದೇವದಾಸ ಕಾಂಚನ್, ಶ್ರೀಮತಿ ಸುಧಾ ಎ ಪೂಜಾರಿ, ರತನ್ ಐತಾಳ್, ಸುಭಾಷ್ ಶೆಟ್ಟಿ, ಶಿವ ಪೂಜಾರಿ, ಚಂದ್ರಶೇಖರ ಆಚಾರ್ ಊರು ಪರ ಊರ್ಲಿನ ಭಕ್ತರ ನಾಗಮಂಡಲ ತೂದು ನಾಗದೇವರನ ಇಂಬು ನಟ್ಟೊಂಡೆರ.
ಕಟೀಲು ದೇವರನ ಉತ್ಸವ ಆಜಿ ತಿಂಗಳು ನಡಪುಂಡವು ಕಲಿತ ಉತ್ಸವ ಅಂದ ಕಟೀಲು ಕಮಲಾದೇವಿ ಪ್ರಸಾದ ಅಸ್ರಣ್ಣ ಪದ್ಯರು ಶ್ರೀದೇವಿ ಸೇವಾ ಸಮಿತಿ ಕರಂಗಲದ 5ನೇ ವರ್ಷದ ಕಟೀಲು ಮೇಳದ ಸೇವಾ ಆಟೋಡು ಕಲಾವಿದರಿಗೆ ಸಮ್ಮಾನದ ಮರ್ಯಾದೆ ಮಲ್ದದ 6 ಪಾತಿರಿಯರು. ಉಳ್ಳಲ ತಾಲೂಕು ಮುಡಿಪು ಕೈರಂಗಳದ ಶ್ರೀದೇವಿ ಸೇವಾ ಸಮಿತಿ ವರ್ಷಲ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಸೇವೆ ಆಟ ಗೊಬ್ಬ ಹೊಂದಿತ್ತದ ಈ ಸರ್ತಿ 5ನೇ ವರ್ಷದ ಆಟ ಆಟಣೆ ಮಲ್ತದಿತ್ತರ ಮೇಳದ ದೇವರಿನ ಮೆರವಣಿಗೆಡ ಚೌಕಿಗೆ ಎತ್ಕೊಂಡಿರ ಚೌಕಿ ಪೂಜೆ ಕರಿತದ ಆಟ ಶುರುವಾಂಡ್ ಸಮಿತಿದ 5ನೇ ವರ್ಷದಲ್ಲಿ ಕೊಡು ರಂಗಸ್ಥಳಟು ಮೇಳದ 5 ಕಲಾವಿದರಾಯನ ರಾಮಚಂದ್ರ ಪಡುಮನೆ, ಭಾಗವತರ ಸತೀಶ್ ಶೆಟ್ಟಿ ಬೋಂದೇಲ್, ಶಿವಕುಮಾರ ಬೆದ್ರ, ಅಕ್ಷಯ್ ಭಟ್ ಶಿರ್ತಾಡಿ ಬೊಕ ಕಿರಣ್ ಕೊಂಚಾಡಿಯರಿಗೆ ಕಟೀಲು ಕಮಲಾದೇವಿ ಪ್ರಸಾದ ಅಸ್ರಣ್ಯರ ಬೊಕ ದಯಾನಂದ ಕತಲ್ಸರ್ ಸಮ್ಮಾನದ ಮರ್ಯಾದೆ ಮಲ್ತೆರ ಊರುದ ಹಿರಿಯರಾಯನ ಶಂಕರ ಭಟ್ ಕೊಲ್ಲಾರ ಮಜಲ್ ಬೊಕ ಡಾಕ್ಟರ್ ಕೃಷ್ಣ ಭಟ್ ಗಂಗಾರ ಮಜಲ್ ಪರವಾದ ಅರೆನಮಗೆ ಗುಣರಂಜನ್ರಿಗೆ ಸಮ್ಮಾನದ ಮರ್ಯಾದೆ ಸಂದಾಯರ ಅಷ್ಟಣ್ಯರ ಪಾತಿರ್ದ ಸೇವೆ ಆಟ ಗುಬ್ಬವನ ಒಂಜಿ ಸಮಿತಿದ ಸುವರ್ಣ ಸಂಭ್ರಮ ಮಲ್ಲ ಸಾಧನೆ ಕಟೀಲು ದೇವರನ ಉತ್ಸವ ಆಜಿ ತಿಂಗಳು ನಡಪುಂಡು ಅವು ಕಲಿತ ಉತ್ಸವ ಅಂದ ಪಂಡ್ಯರು ದಯಾನಂದ ಕತ್ತಲ್ ಸರ್ ಪಾತಿರ್ದು ಸೂರ್ಯ ಚಂದ್ರರು ಇತಿ ನಡೆಮುಟ್ಟ ಮುಲ್ಪ ಸೇವೆ ಆಟ ನಡತೊಂದು ಉಪ್ಪಡಂದು ಎಡ್ಡೆಪು ಬೈಕಿಯರು ಶ್ರೀದೇವಿ ಸೇವಾ ಸಮಿತಿ ಕೈರಂಗಳದ ಪದಾಧಿಕಾರಿಗಳು ಸದಸ್ಯರು ಈ ಪುರ್ತೊಡಿತ್ಯರು 5ನೇ ವರ್ಷಾಚರಣೆಯ ಸಭಾಲೇಸದ ಬೊಕ್ಕ ಶ್ರೀದೇವಿ ಮಹಾತ್ಮೆ ಆಟ ದುಂಬರೆಡು ಊರಿದ ಸುತ್ತಮುತ್ತದ ಆಟದ ಅಭಿಮಾನಿಗಳು ಕಟೀಲು ಕ್ಷೇತ್ರದ ಭಕ್ತಿರು ಬೊಕ ಸಮಿತಿದಕ್ಲು ಮೇಳದ ದೇವರನ ಪ್ರಸಾದದಿತ್ತೊಂದು ಆಟ ತುಯೇರು. ಎಲ್ಲ ದೇವರ ಉತ್ಸವ 8 ದಿವಸವೋ 15 ದಿವಸವೋ ಅಥವಾ 1 ತಿಂಗಳು ನಡೆದರೆ ಕಟೀಲು ದೇವರ ಉತ್ಸವ ಸತತ 6 ತಿಂಗಳ ಉತ್ಸವ. ಅದು ನವೆಂಬರ್ ತಿಂಗಳಲ್ಲಿ ಪ್ರಾರಂಭ. ಹೇಗೆ ಉತ್ಸವ ಅಂದರೆ ಧ್ವಜ ಆರೋಹಣ ಆಗಿ ಧ್ವಜ ಅವರೋಹಣ ಆದ ಪದ್ಧತಿ ಎಲ್ಲ ದೇವರ ಒಂದು ವಿಶಿಷ್ಟವಾದಂತಹ ಈ ಕಲೆಯ ಉತ್ಸವ. 6 ತಿಂಗಳ ಕಾಲ ದೇವರು ಕಟೀಲಿನ ಐತಿಹ್ಯ ಏನು ಅಂತಂದರೆ ದೇವರೇ ಬಂದು ನಲ್ಕೊಂಡು ಬರ್ತಾರೆ ಅಂತ, ಅಷ್ಟು ವಿಶಿಷ್ಟವಾದ ಸೇವೆ ಅದು. ಈ ಒಂಜಿ ಬಂಗಾರ ಪರ್ಬವರೆ ಮುಟ್ಟೋ ಎಂಕಲ 5 ವರ್ಷ ಯಾನು 78 ವ್ಯಾಸ ಪೂರ್ಣಿಮೆದಾನೆ ಪುಟದಿನಿ ಎಂಕಲ ಒಂಜಿ ಬಂಗಾರ ಪರ್ಬದ ಇಲೇಸಿಡ್ ಬರ್ರೆ ಅವಕಾಶ ಆತಂಡು ಅಂಚಾದು ಈ ಬಂಗಾರ ಪರ್ಬತ್ ಅವು ಅಸ್ರಣ್ಯರ್ನ ಪಾತೆರ ಬಂಡ ಉಳ್ಳಾಲ್ದಿನ ಪಾತೆರ ಅವು 100 ವರ್ಷತ್ತು ಸೂರ್ಯ ಚಂದ್ರರು ಇತ್ತಿನ ವರೆ ಮುಟ್ಟೋ ಮೂಲು ನಡಪಡು ಪಣಪುನ ಆಶಯದೊಟ್ಟಿಗೆ ನಿಕ್ಲೆಗೆ ಮಾತೆರೆಗಿಲ್ಲ ಕುಡರ ಯಾನ್ ಎಡ್ಡೆ ಪುನ ಬಯಕುವೆ. ಕಾಪು ತಾಲೂಕು ಪಾಂಗಳ ಆರ್ಯಡಿ ಸರಳ ಧೂಮಾವತಿ ದೈವಸ್ಥಾನಡು ಸರಳ ಜುಮಾದಿ ಬಂಟ ದೈವಲೆನ ವರ್ಷದ ನೇಮ ಶನಿವಾರ ನಡೆತಂಡು ಸೋನಾ ತಿಂಗಳುಡ್ದು ಪತ್ತೆನಾಚಿಮುಟ ತುಳುನಾಡು ಡೊರ್ಮೆಡ್ ಭೂತಾರಾಧನೆಡು ಕೋಲ ನೇಮ ದೊಂಪದ ಬಲಿ ಬಂಡಿ ನೇಮ ಧರ್ಮ ನೇಮ ಮೆಚ್ಚಿ ಮೈಮೆ ಇಂಚ ದೈವಲೆನ ಇಸೀಸ ಆರಾಧನೆ ನಡೆತೊಂದುಂಡು. ಒಡಿಪು ಜಿಲ್ಲೆದ ಕಾಪು ತಾಲೂಕು ಪಾಂಗಳ ಆರ್ಯಾಡಿದ ಸರಳ ಧೂಮಾವತಿ ದೈವಸ್ಥಾನಡು ವರ್ಷದ ನೇಮದ ಧಾರ್ಮಿಕ ಕಾರ್ಯಲು 2 ದಿನ ನಡೆತಂಡು ಶನಿವಾರ ಕಾಣಿದ ತಂಬಿಲ ಮಹಾಮಂಗಳಾರತಿ ಮಧ್ಯಾಹ್ನ ನುಪ್ಪು ಪ್ರಸಾದ ಬಯ್ಯಗ್ ಪೊರ್ತು ಕಂತಿನಿಡ್ದು ಬೊಕ್ಕ ದೈವಲೆನ ಬಾಲ್ ಭಂಡಾರ ಬತ್ತದ ರಾತ್ರಿ ಸರಳ ಜುಮ್ಮದಿ ಬಂಟ ದೈವಲೆನ ವರ್ಷದ ನೇಮ ನಡೆತಂಡು ಹಲಾವಳಿ ಆದ ಪ್ರಸಾದ ಪಟ್ಟಿಯರು. ಸರಳ ಧೂಮಾವತಿ ದೈವಸ್ಥಾನ ಆರ್ಯಾಡಿದ ಆಡಳಿತ ಸಮಿತಿದ ಕ್ಲೋರು ಪರವೂರ್ಲೆನ ಭಕ್ತಿರ ನೇಮ ತೂದು ದೈವಲೆನ ಇಂಪು ನಟ್ಟೊಂಡಿರು.
ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು